ಪ್ರಧಾನಮಂತ್ರಿ ಆಶಯದಂತೆ 2023ಕ್ಕೆ ಸೂರು ಇಲ್ಲದ ಯಾರೂ ಇರಬಾರದು ಎಂಬ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ 10 ಲಕ್ಷ ಮನೆ ನಿರ್ಮಾಣ ಮಾಡಲು ಉದ್ದೇಶ ಹೊಂದಿದ್ದೇವೆ ಎಂದು ಸಚಿವ ಸೋಮಣ್ಣ ಹೇಳಿದ್ದಾರೆ. ಬಂಟ್ವಾಳ ತಾಲೂಕಿನ ನರಿಕೊಂಬು ವೀರಭದ್ರ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಳಿಕ ಮಾತನಾಡಿದ ಅವರು 10 ಲಕ್ಷ ಮನೆ ನಿರ್ಮಾಣದ ಕಾರ್ಯದ ಜೊತೆ ಪ್ರತಿ ಹಂತದ ಪರಿಶೀಲನೆ ನಡೆಸಲಾಗುವುದು ಮತ್ತು ಅರ್ಹರಿಗೆ ಸಿಗುವ ರೀತಿಯಲ್ಲಿ ಬೇಕಾದ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ವಸತಿ ಸೌಕರ್ಯ ಒದಗಿಸುವ ಯೋಜನೆಯಲ್ಲಿ ಯಾವುದೇ ರೀತಿಯ ಲೋಪದೋಷಗಳು ಬರಬಾರದು ಎಂದು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಇನ್ನು 3560 ಎಕರೆಯಲ್ಲಿ ಎಲ್ಲಾ ಬಡವರಿಗೂ ಸೈಟು ಕೊಡಲು ಸರ್ಕಾರ ಜಾಗ ಖರೀದಿ ಮಾಡಿದೆ. 224 ಕ್ಷೇತ್ರದಲ್ಲಿ ಈ ಉದ್ದೇಶ ಹೊಂದಿದ್ದು 800,000 ಕೋಟಿ ರೂಪಾಯಿ ಅವಶ್ಯಕತೆ ಇದ್ದು ಅದನ್ನು ಮುಂದಿನ ಬಜೆಟ್ನಲ್ಲಿ ಸೇರಿಸಲಾಗುವುದು ಎಂದಿದ್ದಾರೆ. ನಮಗೆ 1.5 ಲಕ್ಷ ಮನೆಗಳನ್ನು ಕೊಡೋದಕ್ಕೆ ಮೌಖಿಕವಾಗಿ ತಿಳಿಸಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಒಂದು ಕಡೆ ಮನೆಗಳು ಕಟ್ಟೋದು, ಮತ್ತೊಂದು ಕಡೆ ನಾನು ಪೂರ್ತಿ ರಿವ್ಯೂ ಮಾಡಿದ್ದೀನಿ. ನಾವು ಬಂದ ಮೇಲೆ 3560 ಎಕರೆಗೂ ಮೇಲ್ಪಟ್ಟು ಗ್ರಾಮಾಂತರ ಪ್ರದೇಶಗಳಲ್ಲಿ ಬಡವರಿಗೆ ಸೈಟ್ಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವು ಜಾಗವನ್ನು ಪರ್ಚೇಸ್ ಮಾಡಿದ್ದೀವಿ. ಅದು ಇಡೀ ರಾಜ್ಯದ 224 ಕ್ಷೇತ್ರಗಳನ್ನು ಕೂಡ ಮಾಡಿದ್ದೀವಿ. ಅಥವಾ ಒಂದು 750-800 ಕೋಟಿ ಮೂಲಭೂತ ಸೌಕರ್ಯ ಬೇಕಾಗಿದೆ. ಅದನ್ನು ಕೂಡ ಈ ಬಡ್ಜೆಟ್ನಲ್ಲಿ ಸೇರಿಸಿ ನಾವು 97,000 ಸೈಟ್ಗಳನ್ನು ಮುಂದಿನ ಏಪ್ರಿಲ್, ಮೇ, ಜೂನ್, ಜುಲೈ ಒಳಗಡೆ ಕೊಡ್ತಾ ಇದ್ದೀವಿ. ನನ್ನ ಉದ್ದೇಶ ಇಷ್ಟೇ, ಪ್ರಧಾನಮಂತ್ರಿಗಳ ಆಶಯ 2023ಕ್ಕೆ ಸೂರಿಲ್ಲದವರು ಒಬ್ಬರು ಇರಬಾರ್ದು. ಯಾವುದೇ ಪಾರ್ಟಿ ಅನ್ನೋದಕ್ಕೆ ಹೋಗಬೇಡಿ, ಸೂರಿಲ್ಲದವರಿರೋ ಜೀನಿಯನ್ ಆಗಿರೋರಿಗೆ ಇದು. ಅದಕ್ಕೋಸ್ಕರವಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವು 10 ಲಕ್ಷ ಮನೆಗಳನ್ನು ಕಟ್ಟೋದು ಮುಗಿಸೋದು ಒಂದು ಕಡೆ, ಮತ್ತೊಂದು ಕಡೆ ಇವತ್ತು ನಾವು 1 ಲಕ್ಷಕ್ಕೂ ಮೇಲ್ಪಟ್ಟು ಸೈಟ್ಗಳನ್ನು ಕೊಡ್ತಕ್ಕಂಥದ್ದು. ಮೂರನೇದು, ಒಂದು ಐತಿಹಾಸಿಕ ತೀರ್ಮಾನ ದಿವಂಗತ ದೇವರಾಜ ಅರಸು ಆದಮೇಲೆ ರಾಜ್ಯದಲ್ಲಿದ್ದಂಥ 2,400 ಕೊಳಚೆ ಪ್ರದೇಶಗಳಲ್ಲಿ 8,500 ಎಕರೆಗೂ ಮೇಲ್ಪಟ್ಟು ಜಾಗದಲ್ಲಿ ಪುರಸಭೆ ಇರ್ಬೋದು, ಪಟ್ಟಣ ಪಂಚಾಯತ್ ಇರ್ಬೋದು, ನಗರಸಭೆ ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು, ಬೃಹತ್ ಬೆಂಗಳೂರು ಹೀಗೆ ಎಲ್ಲ ಕಡೆಯಲ್ಲೂ ಸ್ಲಮ್ಗಳಿದ್ವು, ಘೋಷಿತ ಸ್ಲಮ್ಗಳು. ಆ ಸ್ಲಮ್ನವ್ರಿಗೆ ವೋಟ್ ಬ್ಯಾಂಕ್ ಆಗಿ ನಾವು